ತೆಂಕೈರ್ಮಾಳು ನೇರಲ್ತಾಯ ಗುಡಿಯ ಸಮೀಪ ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಡೈವರ್ಷನ್ನಲ್ಲಿ ದಿನನಿತ್ಯ ಅಪಘಾತಗಳು ಸಂಭವಿಸುತ್ತಿದ್ದರೂ ಹೆದ್ದಾರಿ ಇಲಾಖೆಯಾಗಲಿ ಗುತ್ತಿಗೆ ಕಂಪನಿಯಾಗಲಿ ಯಾವುದೇ ಕ್ರಮಕ್ಕೆ ಮುಂದಾಗದೆ ಬೃಹತ್ ದುರಂತಕ್ಕೆ ಎದುರು ನೋಡುವಂತಿದೆ. ಅಪಘಾತ ನಡೆದ ಬಳಿಕ ಗುತ್ತಿಗೆ ಕಂಪನಿ ಮುಖ್ಯಸ್ಥರು ತಮ್ಮ ಕಾರ್ಮಿಕರನ್ನ ಸ್ಥಳಕ್ಕೆ ಕಳುಹಿಸಿ ಕಡಿದು ಹೋದ ಟೇಪ್ಗಳನ್ನು ಮತ್ತೆ ಕಟ್ಟುವ ಕಾಯಕ ನಡೆಸುತ್ತಿದ್ದಾರೆಯೇ ವಿನಃ ನಿತ್ಯ ನಿರಂತರವಾಗಿ ಇಲ್ಲಿ ಸಂಭವಿಸುತ್ತಿರುವ ಅಪಘಾತಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ಪರಿಶೀಲನೆ ನಡೆಸಿ ಸಮಸ್ಯೆ ಪರಿಹಾರ ಮಾಡುವತ್ತ ಮುಂದಾಗುತ್ತಿಲ್ಲ ಎಂಬುದು ಈ ಅಪಘಾತಗಳನ್ನು ಸದಾ ನೋಡಿ ಗಾಯಾಳುಗಳ ನೋವಿಗೆ ಸ್ಪಂದಿಸುತ್ತಿರುವ ಸ್ಥಳೀಯ ನಿವಾಸಿಗಳ ಮಾತು. ಕಳೆದ ತಿಂಗಳ ಹಿಂದೆ ಮೈಸೂರು ಮೂಲದ ಮಣಿಪಾಲದಲ್ಲಿ ವ್ಯಾಸಂಗ ನಡೆಸುತ್ತಿದ್ದ ತಂದೆ ತಾಯಿಗೆ ಓರ್ವನೇ ಮಗನಾದ 24ರ ಹರೆಯದ ಯುವಕನೋರ್ವ ಅವೈಜ್ಞಾನಿಕ ಡೈವರ್ಷನ್ಗೆ ಬಲಿಯಾಗಿದ್ದು, ಆ ಬಳಿಕದ ದಿನದಲ್ಲಿ ನಿರಂತರವಾಗಿ ಎಲ್ ಮಾದರಿಯ ಡೈವರ್ಷನ್ನಲ್ಲಿ ಅಪಘಾತಗಳು ಸಂಭವಿಸುತ್ತಲೇ ಇದೆ. ತುರ್ತು ಸಂದರ್ಭದಲ್ಲಿ ಕೇವಲ ಒಂದು ದಿನಕ್ಕಾಗಿ ಇಲ್ಲಿ ಡೈವರ್ಷನ್ ನಿರ್ಮಿಸಿದ ಗುತ್ತಿಗೆ ಕಂಪನಿ ಆ ಬಳಿಕ ಇದನ್ನೇ ಶಾಶ್ವತ ಪಥ ಬದಲಾವಣೆ ಸ್ಥಳವನ್ನಾಗಿಸಿದೆ. ಈ ದುರಂತಗಳಿಗೆ ಕಾರಣವಾಗುತ್ತಿದೆ ಎನ್ನಲಾಗಿದೆ. ಭಾನುವಾರ ಮುಂಜಾನೆ ಮೀನಿನ ವಾಹನವೊಂದು ಡೈವರ್ಷನ್ನಲ್ಲಿ ನೇರವಾಗಿ ಚಲಿಸಿ ಮಗುಚಿ ಬೀಳುವುದು ಸ್ವಲ್ಪದರಲ್ಲೇ ತಪ್ಪಿ ಹೋಗಿದೆ. ಈ ಸರಣಿ ಅಪಘಾತಗಳ ಬಗ್ಗೆ ಮಾಧ್ಯಮಗಳು ಬಹಳಷ್ಟು ಎಚ್ಚರಿಕಾ ವರದಿಗಳನ್ನು ಪ್ರಕಟಿಸಿದ್ರು ಜಿಲ್ಲಾಡಳಿತವಾಗಲಿ ಹೆದ್ದಾರಿ ಇಲಾಖೆಯಾಗಲಿ ಇಲ್ಲ ಈ ಕಾಮಗಾರಿಯ ಗುತ್ತಿಗೆ ವಹಿಸಿಕೊಂಡು ಈ ಅವೈಜ್ಞಾನಿಕ ಡೈವರ್ಷನ್ನ ಜನಕರಾಗಲಿ ಎಚ್ಚರಗೊಳ್ಳದೆ ಮುಂದೆ ಸಂಭವಿಸಬಹುದಾದ ಮಹಾದುರಂತಕ್ಕೆ ಕಾದು ಕುಳಿತಂತಾಗಿದೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್ 24/7 ಪಡುಬಿದ್ರೆ.